ಮುಲ್ಪ ಕಾರ್ನ್ ಫ್ರೀ ಆದ ಸರ್ವಿಸ್ ಮಂತ್ ಕೊರೋದಿಲ್ಲ KNR ಸರ್ವಿಸ್ ಸ್ಟೇಷನ್ ಕಲ್ಲಡ್ಕ. ಕಳೆದ 8 ವರ್ಷಗಳಿಂದ ನಡೆದ ಕಾಮಗಾರಿಯ ಬಳಿಕ ಕಲ್ಲಡ್ಕ ಫ್ಲೈಓವರ್ ಜೂನ್ 2ರಂದು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಂಡಿತ್ತು. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ ಹಾಗೂ ಅವರ ಬೆಂಬಲಿಗರು ಅದ್ಧೂರಿಯಾಗಿ ಲೋಕಾರ್ಪಣೆಯನ್ನ ಮಾಡಿದ್ರು. ಆದರೆ ಲೋಕಾರ್ಪಣೆಗೊಂಡ ಕೇವಲ 15 ದಿನಗಳೊಳಗೆ ಮಳೆಗೆ ಫ್ಲೈಓವರ್ ಮೇಲಿನಿಂದ ನೀರು ಧಾರೆಯಂತೆ ಸೋರಲಾರಂಭಿಸ್ತಾ ಇದೆ. ನೀರ ಧಾರೆಯು ಫ್ಲೈಓವರ್ ಕೆಳಗೆ ಪಾರ್ಕ್ ಮಾಡಲಾಗಿದ್ದ ಕಾರೊಂದರ ಮೇಲೆಯೇ ಸೋರಿದೆ. ಇದನ್ನು ಯಾರೋ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮಾತ್ರವಲ್ಲ, ಈ ವಿಡಿಯೋ ಭಾರೀ ಟ್ರೋಲ್ ಕೂಡ ಒಳಗಾಗಿದೆ. ಕಾರು ಫ್ರೀ ಸರ್ವಿಸ್ ಬೇಕಿದ್ರೆ ಕಲ್ಲಡ್ಕ ಫ್ಲೈಓವರ್ ಬಳಗೆ ಬನ್ನಿ, KNR ಸರ್ವಿಸ್ ಸ್ಟೇಷನ್ ಕಲ್ಲಡ್ಕ ಈ ಸರ್ವಿಸ್ ಸ್ಟೇಷನ್ ಹೆಸರು ಎಂದು ಟ್ರೋಲ್ ಮಾಡಲಾಗ್ತಾ ಇದೆ. ಟ್ರೋಲ್ ಆಗ್ತಾ ಇದ್ದಂತೆ ಎಚ್ಚೆತ್ತ NHAI ಸೋರಿಕೆಯಾಗ್ತಾ ಇರೋ ಕಡೆ ತೇಪೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದೆ. ಮುಲ್ಪ ಕಾರ್ನ್ ಫ್ರೀ ಆದ ಸರ್ವಿಸ್ ಮಂತ್ ಕೊರೋದಿಲ್ಲ KNR ಸರ್ವಿಸ್ ಸ್ಟೇಷನ್ ಕಲ್ಲಡ್ಕ.